ಕೊರೋನಾ ವೈರಸ್ ಮಾರಣಾಂತಿಕವಾಗಿ ಜನತೆಯಲ್ಲಿ ಆತಂಕ ಮೂಡಿಸಿರುವುದು ಒಂದು ಕಡೆಯಾದರೆ, ಕೃಷಿಯನ್ನೇ ಮರೆತು ನಗರ ಸೇರಿದ್ದವರು ಎಲ್ಲ ಕೂಡ ಮತ್ತೆ ಹಳ್ಳಿಯತ್ತ ಮುಖ ಮಾಡಿ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇರೋದಕ್ಕೆ ಇದೇ ಕೊರೋನಾ ಕಾರಣವಾಗ್ತಾ ಇದೆ. ಕೃಷಿ ಮನೆತನದಲ್ಲಿ ಹುಟ್ಟಿದ್ರೂ ಕೂಡ ಉದ್ಯಮ ಉದ್ಯೋಗ ಅಂತ ನಗರ ಸೇರಿದವರೆಲ್ಲರೂ ಕೂಡ ಕೊರೋನಾದ ಕಾರಣಕ್ಕಾಗಿ ನಗರವನ್ನ ಬಿಟ್ಟು ಮತ್ತೆ ಹಳ್ಳಿ ಗದ್ದೆಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಇದಕ್ಕೊಂದು ಉದಾಹರಣೆ ಬಂಟ್ವಾಳ ತಾಲೂಕಿನಲ್ಲಿ ನಮಗೆ ಸಿಗ್ತಾ ಇದೆ. ತಾಲೂಕಿನ ದೇವಸ್ಯ ಪಡೂರು ಗ್ರಾಮದ ನೂರ್ತಾಡಿ ಗುತ್ತಿನ ಮನೆಗೆ ಕೃಷಿಯೇ ಜೀವನಾಧಾರ. ಆದರೆ ಮನೆಯ ಮಕ್ಕಳೆಲ್ಲ ಆಧುನಿಕತೆಗೆ ಮನಸೋತು ಕೃಷಿ ಬದುಕಿನತ್ತ ಒಲವು ತೋರಿಸದೆ ನಗರದಲ್ಲೇ ಜೀವನವನ್ನ ಸಾಗಿಸ್ತಾ ಇದ್ರು. ಉದ್ಯೋಗ ಉದ್ಯಮ ಅಂತ ನಗರದ ಜೀವನವನ್ನೇ ಮೆಚ್ಚಿಕೊಂಡಿದ್ರು. ಮನೆಯಲ್ಲಿದ್ದಂತಹ ಹಿರಿಯರೇ ಅಲ್ಪ ಸ್ವಲ್ಪ ಕೃಷಿಯನ್ನ ಕಾಪಾಡಿಕೊಂಡು ಬರ್ತಾ ಇದ್ರು. ಆದರೆ ಈ ಬಾರಿ ಕೊರೋನಾ ನಗರಕ್ಕೆ ತೆರಳಿದವರನ್ನೆಲ್ಲ ಮತ್ತೆ ಹಳ್ಳಿಗೆ ಕರೆತಂದಿದೆ. ಹುಟ್ಟೂರಿನ ಗದ್ದೆಗೆ ಮತ್ತೆ ಇಳಿಯುವಂತೆ ಮಾಡಿದೆ. ನೂರ್ತಾಡಿಯಲ್ಲಿ ಹಿರಿಯರ ಜೊತೆಗೆ ಮನೆ ಮಕ್ಕಳೆಲ್ಲ ಸೇರಿ ಗದ್ದೆಯನ್ನ ಉತ್ತಿ ಬಿತ್ತಿ ನಾಟಿ ಮಾಡಿದ್ದಾರೆ. ಕೃಷಿ ಕಾರ್ಯದಲ್ಲಿ ಹಿರಿಯರಿಗೆ ನೆರವಾಗಿದ್ದಾರೆ. ಸಾಮಾಜಿಕ ಅಂತರದಿಂದ ದೂರವಿದ್ರೂ ಭಾವನಾತ್ಮಕವಾಗಿ ಹತ್ತಿರವಾಗಿದ್ದಾರೆ.